ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 28. ನೀವೇನಾರ ಮುಂಚಿನ 27 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು ಆ 27 ವಿಡಿಯೋ ನೋಡ್ಬಿಟ್ಟು ಭಾಗ 28 ನೋಡಿ. ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ಥರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಏನಾಯ್ತು ಐಶುಗೆ? ಅಯ್ಯೋ ಗೊತ್ತಿಲ್ಲ ಕಣ್ರಿ, ನಾನು ಇವಾಗ ತಾನೇ ಬಂದೆ. ನಾನು ಬರೋದ್ರೊಳಗಡೆ ಕೆಳಗೆ ಬಿದ್ಬಿಟ್ಟಿದ್ಲು ಕಣ್ರಿ. ಉಡೋಗ್ರಲ್ಲಿ ನೀರು ತಗೋಗ್ರಲ್ಲಿ. ಅಯ್ಯೋ ದೇವ್ರೇ, ಏನಾಯ್ತಪ್ಪ ನನ್ನ ಮಗಳಿಗೆ? ರೀ ಮಕ್ ನೀರು ಹಾಕಿ ನೋಡೋಣ ಅಂತ ಹೇಳ್ತಾಳೆ. ಅಯ್ಯೋ ಭಗವಂತ, ಏನಾಯ್ತಪ್ಪ ನನ್ನ ಮಗಳಿಗೆ? ನನಗಂತೂ ಕೈ ಕಾಲೇ ಓಡ್ತಾ ಇಲ್ಲ. ಇರು, ದೊಡ್ಡಗಜ್ಜಿ ಫೋನ್ ಮಾಡ್ತೀನಿ. ಹಲೋ ದೊಡ್ಡಗಜ್ಜಿ, ಎಲ್ಲಿದೆಯಾ? ಯಾರು? ಕೋದಣ್ಣ. ಯಾಕಪ್ಪ? ಮನೆ ಹತ್ರ ಇದೀನಿ ಕಣಪ್ಪ. ಅಜ್ಜಿ, ದೊಡ್ಡಗಜ್ಜಿ, ಬೇಗ ಮಂತಕ್ ಬರಜ್ಜಿಲಿ. ಐಶ್ವರ್ಯ ಜ್ಞಾನ ತಪ್ಪಿದ್ಬಿಟ್ಟವಳೆ ಕಣಜ್ಜಿ. ನೀರ್ ಹಾಕಿರೋ ಎದಾಳ್ತಾನೆ ಇಲ್ಲ. ನಮ್ಗಂತೂ ಗಾಬರಿ ಆಗ್ತದ ಕಣಜ್ಜಿ. ಬೇಗ ಮಂತಕ್ ಬರಜ್ಜಿ. ಏನಪ್ಪ? ಐಶು ಜ್ಞಾನ ತಪ್ಪಿದ್ದಾಳ? ಅಯ್ಯೋ ಏನಾಯ್ತಪ್ಪ? ಅಯ್ಯೋ ಏನಾಯ್ತಾ ಗೊತ್ತಿಲ್ಲ ಕಣಜ್ಜಿ. ನಾವ್ ಇವಾಗ ತರ ನೋಡಿವು ಕಣಜ್ಜಿ. ನಾವ್ ಬಂದ್ ನೋಡ್ದಾಗಲ್ಲ ಜ್ಞಾನ ತಪ್ಪಿದ್ಬಿಟ್ಟಿದ್ಲು. ಬೇಗ ಬರಜ್ಜಿ, ಇಲ್ಲಿ ನಮಗೆ ಕೈ ಕಾಲ ಓಡ್ತಲ್ಲ ಕಣಜ್ಜಿ. ಸರಿ ಕಣಪ್ಪ, ತಡೆಯಪ್ಪ, ಇವಾಗ ಬಂದ್ಬಿಟ್ರೆ. ಐಶು ಇದಳವಾ? ಏನಾಯ್ತವ ಐಶು? ಅರೆ ಇದೊಂದು ಸಲ ನೀರು ಚಿಮ್ಮಿಸಿ ಮಕ್ಕಕ್ಕೆ ಇದಾದ್ರೆ ಇದು ಮಾಡೋಣ. ಅಯ್ಯೋ ಭಗವಂತ, ಏನಾಯ್ತು ಗೌರಿ ನನ್ನ ಮೊಮ್ಮಗಳಿಗೆ? ಅಯ್ಯೋ ಗೊತ್ತಿಲ್ಲ ಕಣಾಜಿ. ನಾನು ಬಟ್ಟೆ ಒಗೆದ್ಬಿಟ್ಟು ಮನೆಯಿಂದ ಕಡೆ ಒಣ ಹಾಕಿ ಬರೋದ್ರೊಳಗೆ ಅಲ್ಲೇ ನೆಲ ಕುಸ್ಬಿಟ್ಬಿಟ್ಟಿದ್ಲು ಕಣಾಜಿ. ಅವಾಗಿನ ನೀರೆಲ್ಲ ಚಿಮ್ಮಿಸ್ತಾ ಇದೀವಿ, ಇದಾಗ್ತಾನೆ ಇಲ್ಲ. ಅಯ್ಯೋ ಭಗವಂತ, ಏನಾಯ್ತಪ್ಪ ನನ್ನ ಮಗಳಿಗೆ? ಐಶು ಇದಳ ಮ್ಯಾಕೆ? ಐಶು ಐಶು ಜ್ಞಾನಾಗ್ತಾಳೆ. ಇನ್ನೊಂಚೂರು ನೀರು ಚುಮ್ಸಪ್ಪ ಗೊತ್ತಂಡ. ಕಣ್ಬಿಟ್ಲು. ಐಶು ಮಗಳೇ, ಏನಾಯ್ತವ? ಯಾಕವ ಹಿಂಗ್ ಬಿದ್ಬಿಟ್ಟಿದ್ಯಾ? ನನ್ನ ಹುಡುಗಗೆ ಬೈಕ್ ಬಿದ್ದು ಏಟಾಯ್ತಂತೆ ಕಣಮ್ಮ. ಯಾರ ಫೋನ್ ಮಾಡಿದ್ರು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ, ಬೇಗ ಬರ್ರಿ ಅಂತವ. ಏನು? ಮಹದೇಶಿಗೆ ಬೈಕ್ ಬಿದ್ದು ಏಟಾಯ್ತಂತ? ಅಯ್ಯೋ ದೇವ್ರೆ, ಯಾರೋ ಫೋನ್ ಮಾಡಿದ್ದು? ಅದಾರ ಅವ್ರ ಫೋನಿಂದಲೇ ಫೋನ್ ಮಾಡಿದ್ರು ಕಣಜಿ. ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೀವಿ, ಬೇಗ ಬರ್ರಿ ಏಟಾಯ್ತು ಅಂತ ಫೋನ್ ಮಾಡಿದ್ರು ಕಣಜಿ. ಅಯ್ಯೋ ಭಗವಂತ, ಎಂತ ಕೆಲಸ ಆತಪ್ಪ. ಕೋದಂಡ, ಫೋನ್ ಮಾಡೋ ನಂಬರ್ಗೆ ನೋಡೋಣ. ಎಲ್ಲ ಅಡ್ಮಿಟ್ ಮಾಡೋರು, ಎಲ್ಲಿ ಹೋಗೋಣ, ಬೇಗ ಫೋನ್ ಮಾಡಲಿ. ಹಲೋ ಹಲೋ, ಯಾರಪ್ಪ ಮಾತಾಡ್ತಿರೋದು? ನಾನು ನವೀನ್ ಅಂತ. ನೀವ್ಯಾರು ಹೇಳಿ? ನಾನು ಮಹದೇಶರ ಮಾವ ಕಣಪ್ಪ. ನೀನೇನಪ್ಪ ಹಾಸ್ಪಿಟಲ್ ಸೇರ್ಸಿರೋದು? ಎಲ್ಲಿ ಸೇರ್ಸಿದ್ಯಪ್ಪ? ಹೆಂಗಿದ್ದೀನಪ್ಪ ಈಗ ಮಹದೇಶ? ಅಣ್ಣ, ಇಲ್ಲ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೇರ್ಸಿದೀವಿ. ಇನ್ನು ಜ್ಞಾನ ಬಂದಿಲ್ಲ ಕಾರಣ. ಈಗ ಆಪರೇಷನ್ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ. ಪ್ರಜ್ಞೆ ತಪ್ಪಿದ್ದಾರೆ. ಇನ್ನು ಜ್ಞಾನ ಬಂದಿಲ್ಲ ಅವ್ರಿಗೆ. ಜಾಸ್ತಿ ಏಟ್ ಆಯ್ತನಪ್ಪ? ಕಣ, ಕೈ ಕಾಲೆಲ್ಲ ತರಚ್ಕೊಂಡವೆ. ಮತ್ ತಲೆ ಬರೀ ಏಟ್ ಬಿದ್ದೈತಿ. ತಲೆಗೆ ಏಟ್ ಬಿದ್ದೈತಾ? ಅಯ್ಯೋ ಪರಮಾತ್ಮ. ಸರಿ ಸರಿ ಕಣಪ್ಪ, ನಾವ್ ಇವಾಗಲೇ ಬರ್ತೀವಿ. ಅಯ್ಯೋ ದೇವ್ರೇ, ನನ್ನ ಹಳೆ ಮೈ ಕಾಪಾಡಪ್ಪ. ತಂದೆ ನಿನ್ ಕೈ ಮುಗಿಸಿ ಕಣಪ್ಪ. ಅಳ್ಬೇಡ ಕಣ್, ಸುಮ್ನಿರವ. ಏನು ಆಗಲ್ಲ, ಸುಮ್ನಿರವ, ಧೈರ್ಯವಾಗಿರವ. ಲೋ ಕೋದಂಡ, ನಡ್ರು ಹಾಸ್ಪಿಟಲ್ಗೆ ಹೋಗೋಣ. ಹಂಗೆ ಅವ್ರ ಅಪ್ಪ ಅಮ್ಮಗೂ ಫೋನ್ ಮಾಡು, ಅವರು ಬರ್ಲಿ. ಹಲೋ, ಹೇಳ್ರಿ ಬೀಗ್ರೆ. ಹಲೋ ಅಡ, ಎಲ್ಲಿದ್ದೀರಾ? ಮನೆ ಹತ್ರ ಇದೀನಿ ಕಣ್ರಿ. ಯಾಕ್ರಿ ಹಿಂಗ್ ಸಪ್ಪ ಮಾತಾಡ್ತಿದ್ದೀರಾ? ಏನಾತ್ರಿ? ಅಣ್ಣ, ಮಹದೇಶ್ಗೆ ಬೈಕ ಬಿದ್ದು ಏಟ್ ಆಗ್ಬಿಟ್ಟೈತಂತೆ. ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಂತೆ. ಯಾರ ಕರ್ಕೊಂಡೋಗಿ ಫೋನ್ ಮಾಡಿದ್ರು ಕಣ. ನಾವು ಬರ್ತಾ ಇದೀವಿ, ನೀವು ಬೇಗ ಬಂದ್ಬಿಡಿ. ಏನು? ನಮ್ಮ ಆದೇಶ್ಗೆ ಬೈಕ ಬಿದ್ದು ಏಟಾಯ್ತಂತ? ಅಯ್ಯೋ ಅಣ್ಣ, ಜಾಸ್ತಿ ಏನು ಏಟಾಗಿಲ್ವಂತೆ ಕಣ. ಗಾಬರಿ ಆಗ್ಬೇಡಿ, ಬರ್ರಿ ನೀವಿಬ್ರು ಬೇಗ, ನಾವು ಬರ್ತೀವಿ. ಸರಿ ಕಣ್ದಿರೋ ಗಚ್ಚಿ, ಇವಾಗಲೇ ಬರ್ತೀನಿ. ಅಯ್ಯೋ, ಎಂತ ಒಳ್ಳೆ ಹುಡುಗ್ನಪ್ಪ, ದೇವ್ರಂತ ಮನುಷ್ಯ. ಗೌರಿ ಕೈ ಮುರ್ಕೊಂಡಾಗ ಪಾಪ ಓಡಾಡಿಕೊಂಡು ಒಂದೇ ಹಸಿಗೆ ಕಾರ್ ತಗೊಂಬಂದು ಎಲ್ಲ ಕರ್ಕೊಂಡೋಗಿ ಸೇರಿಸಿ ದುಡ್ಡು ಎಲ್ಲ ಅವನೇ ಕಟ್ಟಿದ್ದ ಪಾಪ. ಎಂತ ಒಳ್ಳೆ ಹುಡುಗ, ಎಂತ ಗತಿ ಬಂತಲ್ಲಪ್ಪ. ನಡ್ರಪ್ಪ, ಬೇಗ ಹೋಗೋಣ. ಅವಳು ಬೆಳಕಂಡು ಬಾರವ ಮಗಳೇ, ಏನು ಹೋಗಲ್ಲ, ಬಾರವ, ದೇವ್ರಿದ್ದಾನೆ. ನನ್ನ ಹುಡುಗಿಗೆ ಏನಾದ್ರೂ ಖಂಡಿತ ಬದುಕಿರಲ್ಲ.